ಯಪ್ಪ ಅಂತೂ ಅಡುಗೆ ಮನೆ ಪೂರ ಕ್ಲೀನ್ ಮಾಡಿದೆ. ಸಣ್ಣ ಅಡುಗೆ ಮನೆ ಆದರೆ ಎಷ್ಟು ಚೆಂದ ಐತಿ ಅಡುಗೆ ಮನೆ. ಅತ್ತಿಗೆಮ್ಮ ಹೊಲಿಗೆ ಮಾಡ್ಕೊಂಡೆ ಎಲ್ಲ ಸಾಮಾನು ಮಾಡ್ಕೊಂಡಿದ್ದಾರೆ ಮನೇಲಿ. ಎಷ್ಟು ದೊಡ್ಡ ಫ್ರಿಜ್ ಇದು, ಡಬಲ್ ಡೋರ್ ಫ್ರಿಜ್ ಅಲ್ಲ. ಎಷ್ಟು ದುಡ್ಡಿರ್ಬೋದೋ ಏನಪ್ಪ. ನಾವು ಒಂದು ಫ್ರಿಜ್ ತಗೊಳ್ಳೋಣ ಅಂದ್ಕೊಂಡು ಎಷ್ಟು ಸೆಮೆಯಿಂದ ಹೇಳ್ತಿದ್ದೆ. ನಮ್ಮ ಮನೆಯವರಂತೂ ಒಪ್ಪುವುದೇ ಇಲ್ಲ. ನಮ್ಮ ಅತ್ತಿಗಂತೂ ಫ್ರಿಜ್ ಕಂಡ್ರತ್ತಿಲ್ಲ. ಎಷ್ಟು ಚೆಂದ ಇತ್ತು ಫ್ರಿಜ್ ಇದು, ಎಷ್ಟು ಸಾಫ್ಟ್ ನೈಸ್. ಇಲ್ಲೊಂದು ಬಟ್ಟೆ ಇಟ್ಟಿದ್ದಾರೆ. ಈ ಬಟ್ಟೆ ಕೈ ಒರೆಸ್ಕೊಂಬೇಕೇನು. ಮುಸಿ ಬಟ್ಟೆ, ನಮ್ಮ ಮನೇಲೆಲ್ಲ ಮುಸಿ ಬಟ್ಟೆ ಇರುತ್ತಲ್ಲ ಅದೇ. ಇದು ಇಷ್ಟು ಚೆಂದ ಇಷ್ಟು ನೀಟಿತ್ತು. ನಾನು ಮುಸಿ ಬಟ್ಟೆ ಅಂದ್ಕೊಂಡು ಗೊತ್ತಾಯಿಲ್ಲೇ ಇಲ್ಲ. ಅಪ್ಪ ಎಷ್ಟು ನೀಟ್. ಸಿಂಕೆಲ್ಲ ಪಳ ಅಂತಿತ್ತಲ್ಲ. ನಾವು ಒಂದು ಕಲ್ಲು ಹಾಕೋ ತಿಕ್ಕೋದು ಮಾರಿನ ಕಟ್ಟದಲ್ಲಿ. ತೆಂಗಿನ ಕಟ್ಟೆಲಿ ಕೂತ್ಕೊಂಡು ಪಾತ್ರೆ ತೊಳೆದ್ರು ಕಲ್ಲು ಹಾಕೊಂಡ ಒಂಥರ ಕಲ್ಲು ಕೆಳಗೆಲ್ಲ ವಾಸನೆ ಜಂಬು. ಆ ನೀರೆಲ್ಲ ನಿಂತು ಅಲ್ಲದೆ ಆ ಕೋಳಿಗಳಿಂದ ಕ್ವಾಕ್ ಅನ್ಕೊಂಡು ಕೈಗೆ ಬಾಯಕ್ಕೆ ಹೋಗ್ಬತ್ತು ಅನ್ನ ತಿನ್ಕೆ. ಒಂದು ಬದಿ ಕಾಗಿ ಬೇರೆ. ಇದು ಎಷ್ಟು ನೀಟಾಯ್ತಪ್ಪ. 4 ಸ್ಟವ್ ಅದೇ, 4 ಗ್ಯಾಸಾ. ಇದ್ರಲ್ಲಿ ಹೆಂಗೆಲ್ಲ ಪಾತ್ರೆ ಇಡ್ತಾರೆ ಏನಪ್ಪ. ಎಷ್ಟು ಚೆಂದ ಇತ್ತಲ್ಲ. ಎಲ್ಲ ಒಟ್ಟೊಟ್ಟಿಗೆ ಇಟ್ಟರೆ ಆರಾಮ ಅಡುಗೆ ಮಾಡ್ಕೊಂಡ್ಲಕ್ಕ. ಹಂಗಾಗಿ ಹೊತ್ತಿಗೆ ಇಷ್ಟಪ್ಪ ಬಟ್ಟೆ ಎಲ್ಲ ಹೊಲಿದು ನಮ್ಮ ಕಣ್ಣಂಗೆ ಒಲೆಲಿ ಕೂತ್ಕೊಂಡು ಒದ್ದಾಡ್ಕ. ಇದು ಎಂಥದ್ದು ಇದೆ, ಗ್ಲಾಸ್ ಇದು ಎಂತ ಅನ್ಕ ಗೊತ್ತಿಲ್ಲ. ನಂಬರೆಲ್ಲ ಇತ್ತಲ್ಲ ಇದರಲ್ಲಿ, ಲೈಟೆಲ್ಲ ಬೇರೆ ಇತ್ತು. ಎಂತ ಒಂಚೂರು ಹೋಗಿ ಒತ್ತಿ ಕಾಣ್ಲ. ಅಯ್ಯಪ್ಪ ಎಂಥದ್ದು ಸೌಂಡ್ ಆಯ್ತು, ಆಫ್ ಮಾಡಿಬಿಟ್ಟೆ. ಅಯ್ಯಪ್ಪ ದೇವ, ಇದೆಲ್ಲ ಎಂಥದ್ದು ಏನೋ ಗೊತ್ತಿಲ್ಲ. ಒಂದ್ಸಲ ಹೊತ್ತಿಗೆ ಎತ್ತಿದ್ರೆ ಎಲ್ಲ ಕೇಳ್ಕಣ್ಕೆ ಅಂತ ಅನ್ಕೊಂಡು ನಾನು ಹಿಂಗಿಂದೆ ಬಾಡಿಗೆ ಮನೇಲಿ ಇರ್ಕ. ಆ ಮನೇಲಿ ಯಾರು ಇರ್ತಾರೆ. ಫಸ್ಟ್ ಸ್ವಲ್ಪ ದಿನ ಹೋಗ್ಲಿ ಇವ್ರನ್ನ ಒಂದು ಹದ ಮಾಡಿ ನಾನು ಇದೇ ಥರ ಸ್ವಂತ ಮನೆ ಕಟ್ಸ್ಕಣ್ಕ. ಅವರು ಸದ್ಯಕ್ಕಿಂತೂ ಒಂದು ಬಾಡಿಗೆ ಮನೆ ಇದೇ ಥರ ಚಂದ ಇದ್ದದ್ದು ಅಡುಗೆ ಮನೆ ಬೇಕು ನನಗೆ. ಹೊಟ್ಟೆ ಜೋರು ಹಸಿತಿತ್ತು. ಇದನ್ನೆಲ್ಲ ಕಂಡು ಹೊಟ್ಟೆ ತುಂಬ್ದಂಗೆ ಆಯ್ತಪ್ಪ ನನಗಂತೂ. ಇಮೇಲೆ ಶೆಲ್ಫಲ್ಲೆಲ್ಲ ಎಂತ ಇತ್ತಂತ ಕಾಂಬ. ಇವು ನೀಕುದಿಲ್ಲ, ಎತ್ತರ ಇತ್ತಲ್ಲ. ಯಾವುದ್ರ ಮೇಲಾರು ಹೊತ್ತುವ. ಹಳೆ ಪಾತ್ರೆ, ಓಲ್ಡ್ ಮಾಡಲ್ ಪಾತ್ರೆ ಎಲ್ಲ ಹಾಕಿಟ್ಟರೆ. ಅದಕ್ಕೆಲ್ಲ ಹೊಸ ಪಾತ್ರೆ ಎಲ್ಲ ಸ್ಟೈಲ್ ಪಾತ್ರೆ ತಗೊಂಡಿದ್ದಾರೆ. ತಟ್ಟೆ ಅಂದರೆ ಪಳ ಅನ್ನತ್ತಲ್ಲ, ಸ್ಟೀಲ್ ತಟ್ಟೆನೆಲ್ಲ ಇಲ್ಲಿ ಹಾಕಿದ್ದಾರೆ. ಆ ಸಣ್ಣ ಪ್ಲೇಟ್ ಇಟ್ಕೊಂಡು ಉಂತ್ರಪ್ಪ ಇವರು. ಅದ್ರಲ್ಲಿ ಉಂಬಕಾರು ಅತ್ತ. ನಾನು ಯೋಚನೆ ಮಾಡೋದು ರಾತ್ರಿ ಹೆಂಗೆ ಉಂಬ್ದು. ನಾವು ಉಂಬೋದಕ್ಕೆ ಆ ತಟ್ಟೆಲಿ 4 ಸಲ ಅನ್ನ ಹಾಕೊಂಡು ಕತ್ತಷ್ಟು ಸಣ್ಣ ತಟ್ಟಿ. ಆಮೇಲೆ ಏನು ಮಾಡ್ತಾ ಇದ್ದೀಯೇ? ಅಯ್ಯೋ ಅತ್ತಿಗೆ ಅದೆಂತ ಇಲ್ಲ, ಎಂತ ಅನ್ಕ ಕಾಣ್ತಿದ್ದೆ ಅಷ್ಟೇ. ಶ್ಯಾಮಲ ಹಾಗೆಲ್ಲ ಕಾಲೆಲ್ಲ ಅದರ ಮೇಲೆ ಇಡಬಾರ್ದಮ್ಮ, ಕೆಳಗಡೆ ಇಳಿ, ಎಲ್ಲ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಅದಕ್ಕೆ ಅಮ್ಮನ ಮನೆ ಪಾತ್ರೆ ಎಲ್ಲ ಸುಮಾರು ಇತ್ತಲ್ಲ, ಎಲ್ಲ ಮೇಲೆ ಹಾಕಿರಿ. ಅದು ಯಾವುದು ಉಪಯೋಗಿಸೋದಿಲ್ಲ? ಶೀಶಿ ಇಲ್ಲಪ್ಪ, ಆ ಹಿತ್ತಾಳೆ ಪಾತ್ರೆಗಳು ಅವನ್ನೆಲ್ಲ ಯಾರು ಉಪಯೋಗಿಸ್ತಾರೆ ಇವಾಗಿನ ಕಾಲದಲ್ಲಿ. ಸ್ಟೀಲ್ ತಟ್ಟೆಗಳೆಲ್ಲ ಇದ್ವಲ್ಲ ಅತ್ತೆ, ಸ್ಟೀಲ್ ಪಾತ್ರೆಯೂ ಇದ್ವಲ್ಲ. ಇಲ್ಲ, ನಾನೆಲ್ಲ ನಾನ್ ಸ್ಟಿಕ್ ಪಾತ್ರೆಗಳೇ ಉಪಯೋಗಿಸೋದು, ಕಾಪರ್ ಬಾಟಮ್ ಇರೋವನ್ನೇ ಉಪಯೋಗಿಸೋದು. ಆವಾಗ ಗ್ಯಾಸು ಕಮ್ಮಿ ಖರ್ಚಾಗುತ್ತೆ. ಅದಕ್ಕೆ ನಾ ಮಾತ್ರ ಒಂದು ಸ್ಟೀಲ್ ತಟ್ಟೆ ತಗೊಂಡು ಹೋಗ್ಬೇಕೆ. ನಂಗೆ ಇದ್ರೊಳಗೆ ಸರಿಯಾತಿಲ್ಲ. ಸರಿಯಾಗಲ್ಲ ಅಂದರೆ ಏನು? ನೀನು ಅಪ್ಡೇಟ್ ಆಗಬೇಕು. ಎಲ್ಲ ಫೈಬರ್ ತಟ್ಟೆಲ್ಲೇ ಊಟ ಮಾಡಬೇಕು ನೀಟಾಗಿ. ಸರಿ ಅತ್ತಿಗೆ ನಂಗೆ ತುಂಬ ಹೊಟ್ಟೆ ಹಸಿತಿತ್ತು ಅತ್ತಿಗೆ. ಸಾಂಬಾರು ಎಲ್ಲಿತ್ತು, ಎಲ್ಲೂ ತೋರುದಿಲ್ಲಲ್ಲ. ಸಾಂಬಾರ ಬೌಲಲ್ಲಿ ಇದೆ ನೋಡು, ಹಾಕೋ. ಬೌಲಲ್ಲ ಎಲ್ಲತ್ತಿಗೆ, ಎಲ್ಲೂ ತೋರ್ಲಿಲ್ಲ. ಮಿಕ್ಸಿ ಪಕ್ಕ ಇಟ್ಟಿದ್ನಲ್ಲ, ಹಾಕೋ. ಹಾಂ ಹೌದಾ? ಹಾಂ ಅದೇನೆ, ನೆನ್ನೆದು ಮೂಲಂಗಿ ಸಾರು. ಅಲ್ಲ ಅತ್ತಿಗೆ, ನಾವು ನೆನ್ನೆದೆಲ್ಲ ತಿಂತಿಲ್ಲ ಮನೇಲಿ. ಹಂಗಾಗಿ ನಾನು ಅದು ವಾಸನೆ ಗೊತ್ತಾಯ್ತು ನೆನ್ನೆದು ಅನ್ಕೊಂಡು. ಅದು ತಳದಲ್ಲಿ ಒಂಚೂರು ಇದ್ದಿತ್ತಲ್ಲ, ಚಮಚ ಹಾಕಿಟ್ಟಿದ್ದೀರಿ ಅಲ್ಲ, ಅದು ಬಿಸಾಡೋಕೇನು ಅಂತ ನಾನು ಬಿಸಾಡಿ ಪಾತ್ರೆ ತೊಳೆದಿಟ್ಟೆ ಅತ್ತಿಗೆ. ಅಯ್ಯೋ ಏನು ನೀನು ಹೀಗೆಲ್ಲ ಮಾಡಿದ್ರೆ ಮನೆ ಮಠ ಮಾಡ್ಕೊಂಡಂಗೆ ನೀನು. ಅದಕ್ಕೆ ಆ ಥರ ಇದ್ದಿ ಅಲ್ಲ. ಏನಾಗುತ್ತೆ? ಸಾಂಬಾರು ನೆನೆದಾದ್ರ ಕೂಡಲೇ ಏನಾಗ್ಬಿಡುತ್ತೆ? ತಿಂದ್ರ ಕೂಡಲೇ ಸತ್ತೋಗ್ಬಿಡ್ತೀವ. ನಮ್ಮ ಮನೇಲೆಲ್ಲ ಆ ಥರ ಎಲ್ಲ ಇಲ್ಲಮ್ಮ, ಏನಾಗಲ್ಲ. ನೆನ್ನೆ ಸಾಂಬಾರನ್ನ ನೀಟಾಗಿ ಕುದಿಸ್ಬಿಟ್ಟು ಇನ್ನೂ ಇವತ್ತು ನಾಳೆ ತಿನ್ಬೋದು. ಅಲ್ಲದೆ ಅಷ್ಟೊಂದು ಸಾಂಬಾರು ಇತ್ತಲ್ಲ, ತಳದಲ್ಲೇನಿತ್ತು? ಹೊತ್ತಿಗೆ 10 ಚಮಚ ಸಾಂಬಾರು ಇತ್ತೇನೋ ಅದರೊಳಗಷ್ಟೇ. ಅದನ್ನೇ 4 ಚಮಚನ 3 ಚಮಚನ ಹಾಕೊಂಡ್ರೆ ಎಲ್ಲರಿಗೂ ಬಂದಿರೋದು. ಆಮೇಲೆ ಬೇಕಂದರೆ ಮೊಸರು ಚಿಪ್ಸು ಏನಾದರೂ ಹಾಕೊಂಡು ಊಟ ಮಾಡ್ಬೋದಿತ್ತು ತಾನೇ. ಹಾಂ ಸರಿ ಬಿಡು, ಈಗೇನು ಮಾಡೋಕ್ಕಾಗಲ್ಲ. ಆ ಫ್ರಿಜ್ ಒಳಗಡೆ ಚಿಪ್ಸ್ ಇದೆ, ಒಂದು 4 ಚಿಪ್ಸ್ ಹಾಕೋ, ಅದರೊಟ್ಟಿಗೆ ಊಟ ಮಾಡು. ಬೇಕಂದರೆ ಉಪ್ಪಿನಕಾಯಿ ಇದೆ, ಆಯಿತಾ? ಆಯ್ತತ್ತಿಗೆ. ನೋಡಿ ಶ್ಯಾಮಲ, ಬೇಜಾರು ಮಾಡ್ಕೋಬೇಡ. ನನಗೆ ತುಂಬ ಕೆಲಸ ಇರುತ್ತಮ್ಮ.
ನನಗೆ ಇವನ್ನೆಲ್ಲ ಮಾಡ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲದೆ ಇವತ್ತು ಸಾಂಬಾರು ನಾನಂತ ಇರೋದ್ರಿಂದ ಮಾಡಿರಲಿಲ್ಲ. ನೀನು ಚೊಲ್ಲಾಕ್ಬಿಟ್ಟು ಈಗ ಏನಾದರೂ ಲೈಟಾಗಿ ಮಜ್ಜಿಗೆ ಸಾರು ಥರನ ಏನಾದರೂ ಮಾಡಿಟ್ಬಿಡ್ತೀಯಾ? ಹಾಂ ಆಯ್ತು ಅದಕ್ಕೆ ಊಟ ಮಾಡಿಬಿಟ್ಟು ಮಾಡ್ತೀನಿ. ನಾನು ಮೀನು ತಗೊಬರ್ತೀನಿ ಬಿಡಿ. ಇಲ್ಲೇ ಕೆಳಗಡೆ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಮೀನು ಮಾರ್ಕೆಟ್ ಇದೆ ಅಂತ ಅನ್ಕೋತೀನಿ, ಬೋರ್ಡ್ ಹಾಕಿದ್ರು. ನಾನೇ ತಗೊಬರ್ತೀನಿ ಬಿಡಿ. ಅಯ್ಯಯ್ಯೋ ಅದೆಲ್ಲ ಬೇಡಮ್ಮ. ನಾವು ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ ಮೀನು ತಿನ್ನಲ್ಲ. ಆ ದಿವಸ ಏನಿದ್ರು ಮೊಸರು ಅಷ್ಟೇ. ನೀನೇನು ಇದು ಮಾಡಬೇಡ. ಈಗ ಹೆಂಗೂ ಸ್ವಲ್ಪ ಏನಾದರೂ ಲೈಟಾಗಿ ಮಾಡ್ತೀಯಲ್ಲ ಅಷ್ಟೇ ಸಾಕಾಗುತ್ತೆ. ಅವೆಲ್ಲ ಹೆವಿ ಫುಡ್ ಆಗುತ್ತೆ, ಬೇಡ ಬೇಡ. ಆಮೇಲೆ ನೀ ಟೀ ಕುಡ್ದಿಯೇನಮ್ಮ? ಇಲ್ಲ ಅತ್ತಿಗೆ, ಇಷ್ಟು ದಿನ ಬಂದ್ರೆ ಕೂಡಲೇ ಕುಡಿತಿದ್ದೆ. ಇವತ್ತು ಮಧ್ಯಾಹ್ನ ಬಾಕ್ಸ್ ಯಾಕೋ ಸರಿಯೇ ಇರಲಿಲ್ಲ, ಅದಕ್ಕೆ ಹೊಟ್ಟೆ ಹಸಿತಿತ್ತ. ಒಂಚೂರು ಉಂಡ್ಕಂಡೆ ಎಂತಾರೋ ಮಾಡುವ ಅಂತ ಅಂದ್ಕೊಂಡೆ. ಸರಿ ಸರಿ, ಬೇಗ ಸ್ವಲ್ಪ ಊಟ ಮಾಡ್ಕೊಂಡು ನೀ ಟೀ ಮಾಡ್ಕೊಳ್ಳುವಾಗ ನನಗೂ ಟೀಗೆ ಇಟ್ಬಿಡಮ್ಮ. ಯಾಕೋ ಒಂಥರ ಸಣ್ಣ ತಲೆನೋವು. ಆಯ್ತದ್ಗೆ. ಸರಿ, ನನಗೆ ಯೂನಿಫಾರ್ಮ್ ಬಟ್ಟೆಗಳು ಬಂದಿದ್ದಾವೆ. ನಾನು ನಾಳೆನೇ ಅದನ್ನು ಕೊಡಬೇಕು ಅವ್ರಿಗೆ, ಆಯಿತಾ? ಇಲ್ಲಾಂದರೆ ಮತ್ತು ನೆಕ್ಸ್ಟ್ ಆರ್ಡ್ರ್ ಸಿಕ್ಕಲ್ಲ. ನಾನು ಹೋಗ್ತೀನಿ, ಆಯಿತಾ? ಟೀಗೆ ಸಕ್ಕರೆ ಜಾಸ್ತಿ ಹಾಕ್ಬೇಡ, ಮತ್ತು ನೀರಾಗಿ ಟೀ ಮಾಡು. ಜಾಸ್ತಿ ಹಾಲು ಹಾಕ್ಬೇಡ, ಕಫ ಆಗುತ್ತೆ. ಇನ್ನು ಕಫ ಆಗಲ್ಲ ಅದಕ್ಕೆ. ನಾನು ಅದಕ್ಕೆ ನಂಗೆ ಗಟ್ಟಿ ಹಾಲೇ ಅಭ್ಯಾಸ ಅದಕ್ಕೆ. ಅಯ್ಯೋ, ಇಲ್ಲಿ ಊಟ ತಿಂಡಿದೆ ದೊಡ್ಡ ಪ್ರಾಬ್ಲಮ್ ಆಯ್ತಲ್ಲ. ಅಲ್ಲ, ಆ ಸಾಂಬಾರು ನಮ್ಮನೇಲಿ ಹಾಕ್ತಿದ್ರೆ ಅದು ತೆಗೆ ಬಿಸಾಡ್ತಿದ್ದೆ. ದೊಡ್ಡ ಸಾಂಬಾರನ್ನೆಲ್ಲ ಯಾರು ಇಟ್ಕೊಂಡು ಕೂತ್ಕೊಂಡ್ರು. ಇವ್ರು ನೋಡ್ಕೊಂಡ್ರೆ ಅದನ್ನೇ ಇವತ್ತು ಊಟ ಮಾಡ್ಕೊಂಡು ನಾಳೆನೂ ಊಟ ಮಾಡ್ಕೊತಾಳ. ಹೌದು, ಸಾಂಬಾರಿಗೆ ಚಮಚ ಹಾಕಿದ್ರು. ಆ ಚಮಚ ಹಾಕಿದ್ದು ಯಾರಾದರೂ ಸಾಂಬಾರಿಗೆ ಚಮಚ ಹಾಕ್ತಾರ? ಎಲ್ಲ ಒಂಥರ ವಿಚಿತ್ರ ಇತ್ತಲ್ಲ ಅತ್ತಿಗಿದು. ಅಮ್ಮ ಹ್ಯಾಂಗೆ ಕಳೆದಳೋ ಏನೋ ಇವ್ರೊಟ್ಟಿ ದಿನ. ಊಟ ತಿಂಡಿದೆ ದೊಡ್ಡ ಪ್ರಾಬ್ಲಮ್ ಆಯ್ತಲ್ಲಪ್ಪ. ನಾಳೆಯಿಂದ ಒಂದು ಚುಚ್ಚೂರು ಹೊರಗೆ ಅಂತಾರ ತಿನ್ಕೊಬರ್ಕ. ಇಲ್ಲಾಂದ್ರೆ ಇರಲಿಲ್ಲ. ಮಕ್ಕಳನ್ನ ಕರ್ಕೊಬರ್ದೆ ಒಳ್ಳೆ ಕೆಲಸ ಮಾಡಿದೆ. ಹಾಗೆ ನೀವೆಲ್ಲ ನಮ್ಮ ವೀಡಿಯೋ ಕಾಣ್ತಿದ್ರಿಯಾ? ವೀಡಿಯೋ ಇಷ್ಟ ಆಗ್ತಿತ್ತ ನಿಮಗೆ? ವೀಡಿಯೋ ಇಷ್ಟ ಆಗ್ತಿದ್ರೆ ನೆನ್ಪು ಮಾಡಿ ಲೈಕ್ ಬಟನ್ ಒತ್ಕಕ್ಕ. ಮತ್ತು ಕಮೆಂಟ್ಸಲ್ಲಿ ಹೇಳಿ ನಿಮ್ಗೆ ಹೆಂಗೆ ಅನಿಸ್ತಿತ್ತಂತ. ಮತ್ತು ನಾನು ಒಳ್ಳೆ ಡಿಸಿಷನ್ ತಗೊಂಡಿದ್ನ ಹಿಂಗೆ ಮಾಡಿ. ಆಗಾರು ನಮ್ಮ ಮನೆಯವ್ರು ಬೇರೆ ಮನೆ ಮಾಡ್ತಾರೆ ಕಾಣಿ, ಇದೇ ಥರ ಚಂದಾಯಿ ಚಕ್ಕಾಯಿ ಸಣ್ಣ ಮನೇಲಿ ಚಂದ ಮಾಡ್ಕೊಂಡು ನಾನು ಇರ್ಲಿಕ್ಕಲ್ದ. ಅದಕ್ಕೋಸ್ಕರ ಹೀಗೆಲ್ಲ ಮಾಡಿದೆ ಅಷ್ಟೇ, ಮತ್ತೆಂಥದ್ದು ಅಲ್ಲದೆ. ಆಯ್ತು, ಹಂಗಾರೆ ಹೊಸ್ದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವೀಡಿಯೋ ಕಾಣ್ಕಕ್ಕ. ಮತ್ತು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದವ್ರಿಗೆ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.